ಮಹನೆರೆ ಮುನ್ನೂರು ಗ್ರಾಮದ ಕಂಪ ಮನೆಯ ಕುಟುಂಬಸ್ಥರ ಏಪ್ರಿಲ್ 2ರಂದು ಧರ್ಮನೇಮ ಪ್ರಯುಕ್ತವಾಗಿ ಕಂಪ ಮನೆಯವರು ಕುಟುಂಬಸ್ಥರು ಹಾಗೂ ಸ್ಥಳೀಯ ಸದಸ್ಯರೆಲ್ಲರೂ ಮಾನ್ಯ ಶಾಸಕರನ್ನು ಭೇಟಿಯಾಗಿ ನಮ್ಮ ಮನೆಯ ಕುಟುಂಬಸ್ಥರ ಧರ್ಮನೇಮ, ನಮ್ಮ ಗ್ರಾಮದ ದೇವದೇವರ ಧರ್ಮನೇಮ ಉಂಟು ಅಂತ ಒಂದು ಮನವಿ ಮಾಡುತ್ತಾ, ಈ ಮನವಿ ಏನೆಂದರೆ ಈ ಮನೆಗೆ ಬರುವ ದಾರಿ ದುಸ್ಥಿತಿಯಲ್ಲಿತ್ತು, ಅದನ್ನು ಸರಿ ಮಾಡಿಕೊಡಬೇಕು ಅಂತ ಈ ಒಂದು ಮನವಿ ಮಾಡುವಾಗ ನಮ್ಮ KPCC ಸದಸ್ಯರಾದ ಪೃಥ್ವಿರಾಜರ ಮುಖಾಂತರ ಮನವಿಯನ್ನು ಕೊಡುವಾಗ ಮಾನ್ಯ ಶಾಸಕರು ಕೂಡಲೇ ಸ್ಪಂದಿಸಿ ಗ್ರಾಮದ ಸದಸ್ಯರನ್ನು ಭೇಟಿಯಾಗಿ ನೀವು ಅಲ್ಲಿ ಸ್ಥಳ ತೋರಿಸಿ ಅಂತ ಮಾನ್ಯ ಅಧ್ಯಕ್ಷರಾದಂಥ ಮುನ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ವಿಲ್ಫರ್ಡ್ ಡಿಸೋಜ ಹಾಗೂ ಸದಸ್ಯರಾದಂಥ ಹಸನರ್ ಭಾಸ್ಕರ್ ಅವರಿಗೆ ನೀವು ಹೋಗಿ ತೋರಿಸಿ ಕೂಡಲೇ ಅದಕ್ಕೆ ನಾನು ಆದೇಶ ಮಾಡ್ತೇನೆ ಅಂತ ಹೇಳಿದರು. ಆದ ಕೂಡ ಕಾರ್ಯಪ್ರವೃತ್ತರಾದ ನಮ್ಮ ಅಧ್ಯಕ್ಷರು ಅವರ ಆದೇಶ ಮೇರೆಗೆ ನಾವು ತಿಳಿಸಿ ಒಂದು 200 ಮೀಟರ್ದ ಒಂದು ಅಂದಾಜು ಕಾಂಕ್ರೀಟೀಕರಣ ಇದೆ ಸರ್, ಕೂಡಲೇ ಮಾಡಿಸಿ ಅದಕ್ಕೆ ವಿಶೇಷ ಅನುದಾನದಿಂದ ನಾನು ಮಾಡಿಸ್ತೇನೆ ಅಂತ ಹೇಳಿದಾಗ ಅದಕ್ಕೆ ವಿಶೇಷವಾಗಿ ಒತ್ತು ಕೊಟ್ಟಂಥ ನಮ್ಮ ಗುತ್ತಿಗೆದಾರರಂಥ ಪ್ರಖ್ಯಾತ ಶಕ್ತಿ ಕನ್ಸ್ಟ್ರಕ್ಷನ್ನ ಸುರೇಶ್ ಭಟ್ನಾಗರ್ ಅವರು ತನ್ನ ಆದೇಶ ಪ್ರತಿಯೊಂದು ಮಾತ್ರ ವರ್ಕೌಟ್ ಆಗಲಿರಲಿಲ್ಲ. ಒಂದು ಹಣದ ಯಾವುದ ಮುಂಚೆನೇ ಇಲ್ಲ, ಎಡೆ ಮಾಡದೆ ಹಣ ಅದಕ್ಕೆ ಬಿಡುಗಡೆ ಆಗಬೇಕಷ್ಟೇ. ಆದರೂ ಸಹ ಶಾಸಕರ ಒಂದು ಮೇರೆಗೆ ಅವರು ಕೂಡಲೇ ಒಂದು 10 ದಿವಸ ಒಳಗೆ ಒಂದು 15 ಲಕ್ಷದ ಕಾಂಕ್ರೀಟೀಕರಣ ಮಾಡಿಕೊಟ್ಟಿದ್ದಾರೆ. ಅದರಂತೆ ಈ ರಸ್ತೆ ಖಾಲಿ ಧರ್ಮನೇಮೋತ್ಸವಕ್ಕೆ ಮಾತ್ರ ಅಲ್ಲ, ಈ ಮನೆಯಲ್ಲಿ 3 ಮನೆಯಲ್ಲಿ ನಿತ್ಯ ನಿರಂತರ ಅಜ್ಜನ ಸೇವೆ ಆಗ್ತದೆ. ರಾತ್ರಿ ಬರೋ ಹೊತ್ತಿನಲ್ಲಿ ಭಕ್ತಾದಿಗಳಿಗೆ ಭಾರಿ ಕಷ್ಟ ಆಗ್ತಿತ್ತು. ಅದರಿಂದ ಕಂಪ ಕುಟುಂಬಸ್ಥರಿಗೆ ಹಾಗೂ ಪರಿಸರದ 2 ಮನೆಯವರಿಗೆ ಇಲ್ಲಿಗೆ ಬರುವ ನಿತ್ಯ ನಿರಂತರ ಅಜ್ಜನ ಸೇವೆಗೆ ಅಗಲ ಸೇವೆಗೆ ಬರುವ ಭಕ್ತಾದಿಗಳು ಕೂಡ ಹಾಗೂ ಊರವರಿಗೂ ಕೂಡ ಹಾಗೂ ನಾಡ್ದು ಏಪ್ರಿಲ್ 2ರಂದು ಒಂದು ಧರ್ಮನೇಮೋತ್ಸವಕ್ಕೆ ಬರುವ ಎಲ್ಲ ಭಕ್ತಾದಿಗಳಿಗೂ ಹಾಗೂ ಗ್ರಾಮಸ್ಥರಿಗೆ ಭಾರಿ ಅನುಕೂಲ ಮಾಡಿಕೊಟ್ಟಂಥ ನಮ್ಮ ಜನಪ್ರಿಯ ಶಾಸಕರಿಗೆ, ಕುಟುಂಬದ ದೇವದೇವರು ಹಾಗೂ ಗ್ರಾಮದ ದೇವದೇವರು ಸ್ವಾಮಿ ಕೊರಗಜ್ಜರು ಇಂತನೇ ನಿರಂತರವಾಗಿ ಸೌಹಾರ್ದ ರೀತಿಯ ಕೆಲಸ ಕೊಡಲಿ ಅಂತ ಹೇಳುತ್ತಾ, ಹಾಗೂ ಮುಂಬರುವ ರಾಜಕೀಯ ಒಂದು ಭವಿಷ್ಯದಲ್ಲಿ ಮಹಾನ್ ನಾಯಕನಾಗಿ ಹೊಮ್ಮಲಿ ಕುಟುಂಬದ ದೇವದೇವರ ಪರವಾಗಿ, ಗ್ರಾಮದ ದೇವರ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹೇಳುತ್ತಾ ಈ 2 ಮಾತು ಮುಗಿಸ್ತೇನೆ. ಮಾನ್ಯ ಶಾಸಕರು 2 ಮಾತನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇನೆ. ಉಳ್ಳಾಲ ಕ್ಷೇತ್ರದ ಕುತ್ತಾರ್ ಪದವಿನಲ್ಲಿರುವಂತಹ ಕಂಪ ಸಾಲಿಯನ್ ಕುಟುಂಬದ ಆ ಒಂದು ಧಾರ್ಮಿಕ ಕಾರ್ಯಕ್ರಮ ಮುಂದಿನ ಏಪ್ರಿಲ್ 2 ನಡೆಯಲಿಕ್ಕಿದೆ. ಈ ಒಂದು ಸಂದರ್ಭದಲ್ಲಿ ಮತ್ತು ಪ್ರತಿದಿನ ಕೂಡುವಂಥ ಭಕ್ತಾದಿಗಳಿಗೆ ಇವತ್ತು ಸುಸಜ್ಜಿತವಾದ ರಸ್ತೆ ನಿರ್ಮಾಣ ಆಗಬೇಕಂತೇಳಿ ಕುಟುಂಬದ ಹಿರಿಯನ ಮೂಲೆಯನ್ನು ಅವರು ಕೇಳಿಕೊಂಡಿದ್ದರು. ಭಾಸ್ಕರ್, ಗುಲಾಲ್, ವಿಲ್ಫರ್ಡ್ ಇವರೆಲ್ಲರೂ ಕೂಡ ನಾವೊಮ್ಮೆ ಬಂದು ಇಲ್ಲಿ ವೀಕ್ಷಣೆ ಮಾಡಿ ಇದು ಅಗತ್ಯತೆ ಕಾರ್ಯಕ್ರಮ ಅಂತ ಹೇಳಿಕೊಂಡು ಇದಕ್ಕೆ ಅನುದಾನ ಇವತ್ತು ಬಿಡುಗಡೆ ಮಾಡಿ ಈ ಕೆಲಸ ಇವತ್ತು ಪೂರ್ಣವನ್ನು ನಾವು ಇದನ್ನು ಉದ್ಘಾಟನೆ ಮಾಡ್ತಾಯಿದ್ದೇವೆ. ಕಂಪ ಕುಟುಂಬ ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ತನ್ನದ ಕೊಡುಗೆಯನ್ನು ಈ ಪ್ರದೇಶ ಸುತ್ತಮುತ್ತ ಎಲ್ಲ ಕಡೆಗೂ ಕೊಟ್ಟಿದೆ. ಅದಲ್ಲದೆ ಈ ಊರಿನವರು ಕೂಡ ಇವತ್ತು ವಿವಿಧ ಹಂತದಲ್ಲಿ ಎಲ್ಲ ರೀತಿಯ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ಸಂಸ್ಕೃತಿ ಎಲ್ಲ ಕಾರ್ಯಕ್ರಮ ಕೂಡ ತೊಡಗಿಕೊಂಡು ಈ ಊರವರು ಕೂಡ ನಮ್ಮ ಕ್ಲಬ್ ಹೆಸರು ಹನುಮಾನ್ ಕ್ರೀಡಾ ಮಂಡಳಿ ಇರಲಿ, ಮುನಿಯೋಗ ಮಂಡಳಿ ಇರಲಿ, ಈ ವೀರಾಂಜನೇಯ ವ್ಯಾಯಾಮ ಶಾಲೆ ಎಲ್ಲರೂ ಕೂಡ ಇಲ್ಲಿ ಭಾಳಷ್ಟು ಇತಿಹಾಸದಿಂದಲೂ ಕೂಡ ವಿವಿಧ ಸವಲತ್ತುಗಳನ್ನು ಸರ್ವ ಜನರಿಗೆ ಮುಟ್ಟಿಸುವಂಥ ಒಂದು ಪ್ರದೇಶ ಮತ್ತು ಕುಟುಂಬ ಇವತ್ತು ಆಗಿದ್ದುಕೊಂಡು ಈ ಕೆಲಸ ಕಾರ್ಯ ನಮಗೆ ಇವರಿಗೆ ಮಾಡಿ ಅತ್ಯಂತ ಸಂತೋಷವಾಗ್ತದೆ. ಇಷ್ಟು ಮಾತ್ರ ಅಲ್ಲ, ನೇರವಾಗಿ ಕುತ್ತಾರ ಜಂಕ್ಷನ್ನಿಂದಲೇ ಇಲ್ಲಿಯ ತನಕ ಕೂಡ ಮತ್ತೆ 20 ಲಕ್ಷ ಹಣ ಬಿಡುಗಡೆ ಮಾಡಿ ಕೆಲಸ ಅದನ್ನು ನಾವು ಈಗಾಗಲೇ 1 ಹಂತಕ್ಕೆ ಪ್ರಾರಂಭ ಮಾಡಿ ಮುಗಿದ ತಕ್ಷಣ ನಮ್ಮ ಕಾಂಕ್ರೀಟೀಕರಣ ಮಾಡೋ ಕೆಲಸ ಕೂಡ ನಾವು ಇವತ್ತು ಮಾಡ್ತೇವೆ. ಅದಕ್ಕಾಗಿ ಆ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಚೆನ್ನಾಗಿ ಇವತ್ತು ನಡೀಲಿ ಅಂತ ನಮ್ಮೆಲ್ಲರೂ ಕೂಡ ಶುಭಾರೈಕೆ, ನಮ್ಮ ಯಾವ ರೀತಿ ಸಹಕಾರ ಬೇಕು ಎಲ್ಲ ಸಹಕಾರ ಕೊಡ್ತೇವೆ. ಹಿರಿಯರೆಲ್ಲ ಆಶೀರ್ವಾದ ಬೇಡಿಕೊಂಡು ನಾವು ಇದಕ್ಕೆ ಸಮಾಜಕ್ಕೆ ರಸ್ತೆಯನ್ನು ಮೂಲ್ಯವನ್ನು ನಾವು ಇವತ್ತು ಅರ್ಪಿಸಿದ್ದಾರೆ. ಇಡೀ ಕುಟುಂಬ ಸಂಸ್ಥೆರು ಎಲ್ಲಂಜಿ ಆಪನ ಧರ್ಮನೇಮ ಸಲುವಾದ ಎಂಕಲು ಮಾತ ಬೇಡಿಕೊಂಡ್ಲಕ್ಕನೆ ಎಂಕಲ್ನ ಶಾಸಕರು ಈ ಒಂದು ಅನುದಾನ ಮಂತದ್ದು ಎಂಕಲಿಗೆ ಇಲ್ಲಡೆಗೆ ಮಾರ್ಗ ಒದಗಾಸದ ಕೊಜಿಯರು ಅವರಿಗೆ ಪೂರ್ಣ
ಎಂಕಲ್ನ ಕುಟುಂಬದ ಪರವಾದ ಧನ್ಯವಾದ ಸಮರ್ಪಣೆ ಅಂಚಿನ ದುಂಬುಗಳ ಎಡ್ಡೆ ರೀತಿಯ ಶಾಸಕರಾದ ಬರ್ಪನಂಚಿನ ಯೋಗಲ್ಲ ಭಾಗ್ಯ ಎಲ್ಲ ಮತಗಾರ